ಸುಲಭವಾಗಿ ಅರಮನೆಗೆ ತೊಂದು ಬರ ಆಪಣಲ್ಲಿ ಅವರ ಕಣ ಮನಸ್ಸು ಎಲ್ಲಿಚ್ಚು ತುಳು ಬಾಲದಲ್ಲಿ ಕೊಟ್ಟು ಅರಮನೆಗೆ ಬರ್ಕೊಳಿಕಾಗ ಅರಮನದ ಪಿರವು ಭಾಗವನಾಳೆ ಕುಂತಿನ ವ್ಯವಸ್ಥೆ ಬರ್ತದೆ. ಇದು ಸಂದರ್ಭ ಬಾರಿ ಇಟ್ಟುಕೊಂಡು ಇನ್ನು ಬಳಿದ ಪುಣ್ಯವತಿ ದೇವಸ್ಥಾನದಲ್ಲಿ ಗೊತ್ತಲ್ಲ ಪಾಪ ಮಲ್ಲಿಗೆ ನನಗೆ ಕಾತೊಂದಿಪ್ಪಾನೆ ಅಲ್ಲಿಂದ ಏನು ಕಣ್ಣಣೆ ಅಂತ ಕಣ್ಣಣೆ ಕೆತ್ತಲ್ಬೋದು ಅದೊಂದು ನಾನು ಸುಖ ದುಃಖದ ಪಾತ್ರ ಕೊಡುವ ಆಶೆ ಇಪ್ಪಂದ ಇದು ಪ್ರಶಸ್ತವಾದ ಕೊಡ್ತು ಆ ಕುದರ ಮಲ್ಲಿಗೆ ಅಲ್ಲಿಗೆ ಇಷ್ಟದ ಮಲ್ಲಿಗೆ ಮಾಲಿನ ಮತ್ತೊಂದೇ ಕಪ್ಪುದು ಪಾತ್ರ ಬರ್ತದೆ. ಕುದುರೆ ಮುಖಕ್ಕೂ ಜಲ್ಲಿ ತುಂಬ್ಯಾರೆ ನಾನು ಪಂಡಿತ ತಾತ್ಪರ್ಯದಾದವನ ಅಮ್ಮೆಗೆ ಪ್ರಶ್ನೆ ಮಾಡೋದಲ್ಲಿ ಅಮ್ಮೆ ನೋಡು ಹಿರಿಯ ಅಕ್ಕ ನೋಡು ಅಗ್ಲೆ ಜೋಕರು ಪ್ರಶ್ನೆ ಮಾಡೋದಲ್ಲಿ ಜೋಕರ ಬೇರೆದಾದ ಮಣಪುರని ಕೆಬಿ ಕೊಟ್ಟು ಕೇಳು ಹೌದಾ ಎದುರು ಮಾತಾಡಬಲ್ಲಿ ಅಕ್ಕಲೆ ನಿಂತೆ ಜೋಕರು ಪ್ರಶ್ನೆ ಮಾಡ ಯಾಣ ಅದನ್ನ ಪ್ರಶ್ನೆ ದೇವಸ್ಥಾನ ಪ್ರಶ್ನೆನಾ ದೇವಿ ದೇವಸ್ಥಾನ ದೇವಸ್ಥಾನದ ಆರ್ತಿ ಮರಮಣದ ಬಿರೋನೆಟ್ಟಿ ಮುರಳಿಗೆ ಅಷ್ಟಮಂಗಲ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಮಾಡಿ ತೋಟು ಬರ್ತದೆ ದೇವ ದೇವಸ್ಥಾನ ಸದ್ಯೋಗ ಜೀರ್ಣೋದ್ಧಾರ ಆದ್ರೆ ఆయన ಬೇಗ ಬ್ರಹ್ಮಕಾಲ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡ್ತದೆ ಅಂಚ ಸ್ಥಳ ಪರಿಶೀಲನೆಗೆ ಅದಕ್ಕೆ ಹೋಗಿಲ್ಲ ಮಗ ಅಮ್ಮ ದೇವಸ್ಥಾನ ಗೊತ್ತಾಗುತ್ತೆ ನಾನು ಬೇರೆ ದೇವಸ್ಥಾನ ಯಾನಿಗೆ ದೇವಿ ದೇವಸ್ಥಾನಕ್ಕೆ ಹೋಗ್ತೀನಿ ಒಂದು ಈ ಕೆಲಸ ಸ್ವಲ್ಪ ಬಾಕಿ ಉಂಟುಲ ಆನಬಾಕಿ ಅಮ್ಮ ಪೋತದ ಆತ ಅದ್ಯತ್ತ ಈ ದೂರ ತೂರು ಅಮ್ಮ ಏಟ್ ಕೊಟ್ಟು ಬರ್ಪಡದು ಅಮ್ಮನ ತಲೆ ತೋಗಿನಾಗ ಪಿರಾವತಿ ಎತ್ತಿ ಮಾಡೋದು ನಡೇಶಪ್ಪ ಅಪ್ಪಾಜಿ ಅಮ್ಮ ಇದು ಬಂಡ ಯಾರು ಅಂದ್ರೆ ಪೊಲಮಗೆ ಹಿರಿಯ ಎಟ್ಟೆ ಬಾರ ಅಮ್ಮ ಹೇಗೆಣ್ಣೆ ಏನು ಕೊರಿಯಗೆಂಡೆ ಅಮ್ಮ ಗೊತ್ತಾಯಿರಲಿ ದೂರ ಕೈತರ ಗೊತ್ತಾಗಲೇ ಪೋಚಿ ದೂರ ತೋದು ಅಂಟಿಗೆ ತೋದು ಪ್ರವಾಗ ಅವ ಅಪ್ಪಾಜಿ ಅದೆಂತ ಓ ಅವನು ಸುಬ್ರುಂಡೆ ಕರ್ಲೆ ಮಲ್ಲಿಗೆ ಹೌದು ಅಪ್ಪಾಜಿ ಯಾರು ತಗೊಳ್ಳಿ ದೇವಸ್ಥಾನ ಮನೆ ಬಗ್ಗೆ ಇಟ್ಕೊಳ್ಳ ಜೋಜಾಗೆ ಬೇಕಾದ್ರೆ ನಿಮಗೆ ತೂಚಾಗ ದೇವರಿಗೆ ನಮಗ ಏಟೇಟೆ ವಿಚಾರ ಏಟೇಟೆ ಸಂಸ್ಕೃತಿ ಜನರು ಮನಸ್ಸು ಗೊತ್ತಿಲ್ಲ ಶಾಸ್ತ್ರ ದಾನ ಬರೆದು ಬರ್ದೇವೆ ದೇವಸ್ಥಾನ ಹೋದಾಗ ಬಜಿಗೆಟ್ಟು ಬಾರದಲ್ಲಿ ಮುಂದೆ ದೇವರಿಗೆ ಪೂವ ತಂದು ಈಗ ಹಣ್ಣು ಕಾಯಿಗಳು ಹೊರಗಬಹುದು ಅಂಚನೆ ಪ್ರಾಯಣಕರು ಹುಷಾರಿದ್ದಲ್ಲಿದ್ದಲಾಗಲಿ ಎಲ್ಲರೂ ಹೋದಾಗ ಬಜಿಗೆಟ್ಟು ಬಾರಲ್ಲಿ ದಾದನಾಗಲಿ ತಿಂಪುಣ ತೆರ ಸ್ವಲ್ಪ ತಂದು ಅಂಚನೆ ಬಂಜಿನ ಪುಣ್ಯನ ಕುಳಿತಿನ ಎಲ್ಲರೂ ಹೋಗ ಬಜಿಗೆಟ್ಟು ಬಾರದಲ್ಲಿ ತಂದು ದಾನ ಜೋಕುಳಿತಿನ ಎಲ್ಲರೂ ಹೋಗಲ್ಲ ಬಜಿಗೆಟ್ಟು ಬಾರದಲ್ಲಿ ದಾದನಾಗಲಿ ತಿಂಪುಣ ತಿಂಡಿ ತೆನ ಸ್ವಲ್ಪ ತಂದು ಇನಿ ಕೂಡ ಕೆಲವು ಉಳ್ಳೇರಿ ಜೋಪು ಉಳ್ಳೇರಿ ಗೊತ್ತಿಪ್ಪು ಹೋಗೋಣ ಆಗಲೇ ಬಜಿಗೆಟ್ಟು ಹೋಗೋಣ ಹೋದು ಅವರಿಲ್ಲ ಜೋಕಲ್ಲಿ ಹಪ್ಪದಾಗನ ತಿಂಡಿ ದಿಪ್ಪುವರ ಮತ್ತೆ ತಲ್ಲಿ ಮಾರಿ ಬಿಂದೆ ಅದು ಕೊಡೋದು ತಿನ್ನ ದೀಪುಣೆ ಎದುರು ಪಾಪ ಜೋಕು ಮನಸ್ಸಿಗೆ ಎಂದಿವ ಯಾರು ತಿನ್ನೋದಾಗಿ ಪ್ರಮಾಣ ಕಸೆ ತಿಂದ್ರೆ ಬತ್ತೆ ಲಂಚೇನೆ ಅದು ಬಾಲ ತೋನು ಒಂದು ಮಗ ಒಂದು ರೀತಿ ತೋನು ತಿನ್ನುವಂತ ಬಾಲ ಕೂಡ ಇಲ್ಲ ಆಯಿನ ಒಂದು ಅಗ್ಗಿನ ಕೊಡು ಕೋರೋಡು ಗುಳಿಕೆ ಕೋರಿ ಅಗ್ಗಿಲೆಕ್ಕ ದತ್ತ ಕೆಪ್ತಗೊಂಡಿಕೊಳ್ಳೋದು ತೋರಿಡು ಅಂಚಿನಲ್ಲಿ ಇನ್ನು ಪುರ ಶಾಸ್ತ್ರ ಪ್ರತಿನ ವಿಚಾರ ಬಜ್ಜಿ ಕೈಟ್ಟು ಪಾಯರ ಬಲ್ಲಿ ಬಂದು ತಾತ್ಪರ್ಯ ಏನಂತ ದೇವಸ್ಥಾನ ತಗೊಂಡೆ ಹಂಗೆ ಪೂಪ ತಗೊಂಡಿದ್ದಾರೆ ಮಗ ಹೊಲ ಇವರು ಬಾಕಿ ಅಯ್ಯೋ ಮಾರ ಇತ್ತ ನೀನು ಈತ ಗೊಬ್ಬರ ಬರ್ತಾರ ನೀ ಒಂದು ದೇವಸ್ಥಾನ ಈ ನೀರು ಗೊಬ್ಬರ ಅಂತ ಕಾಪುರ ಅಂತ ಸೋತಿಚ್ಚಿ ಇದು ಬೇಗ ಹೋಗ್ಬಾರ್ದು ನೀವು ನೋಡೋದು ದೇವಸ್ಥಾನಗಳು ಹೋಗೋದು ಕ್ರಮ ಎಪ್ಪಡ ಕೂಡ ಮುಖ್ಯ ವಿಷಯ ಆಡ ಪ್ರಶಸ್ತವಾದ ದಿನಯಪ್ಪ ಸೋಮವಾರದಲ್ಲಿ ಈಶ್ವರ ದೇವಸ್ಥಾನ ಕೂಡ ಭಾರಿ ಇಟ್ಟೆ ಅಂಗಾರನ ಶುಕ್ರವಾರ ದೇವಿ ದೇವಸ್ಥಾನ ಕೂಡ ಭಾರಿ ಇಟ್ಟೆ ಬುಧವಾರದಲ್ಲಿ ರಾಮ ದೇವಸ್ಥಾನ ರಾಮ ಮಂದಿರ ಕೂಡ ಭಾರಿ ಇಟ್ಟೆ ಶನಿವಾರ ಆಂಜನೇಯ ದೇವಸ್ಥಾನಕ್ಕೂ ಶನಿ ಮಂದಿರಕ್ಕೂ ಶನಿವಾರ ಪೂರ್ವದ ಮತ್ತು ಈ ಹಿರಿಯರು ನಾವು ಮಾಡ್ಬೋದು ಸಂಪ್ರದಾಯ ಗುರುವಾರ ಗುರು ಮಂದಿರಕ್ಕೂ
ರಜೆ ಮಂಗಳವಾರ ಶನಿವಾರ ಅಂದ್ರೆ ಎಪ್ಪುಡ ಕಡೆಸುದು ಮನದಲ್ಲಿ ಮುಟ್ಪಾಯಿಗಳು ಗೊತ್ತಾಗ್ಬಿಟ್ಟು ತರ ಬೇರ್ಪರೆ ಆಗ್ಬಿಟ್ಟು ಮನದಲ್ಲಿ ಆಯ್ತಾರದಲ್ಲಿ ಅಂತ ದೇವರಿಗೆಲ್ಲ ರಜೆ ದೇವರ ರಜೆ ಉಂಡ ನಮ್ಮ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡ್ಕೊಳ್ಳೋದ್ರಲ್ಲಿ 325 ದಿನಗಳ 8 ದಿನನೇ ಹಾಲಿಗೆಪ್ಪ ಬೊಕ್ಕರೆಗಳು ಗುಂಡಾಂತರದ ಪೆರಗೋಪನ ಪಂಚಾಂಗ ತೂಡು ಆನೆ ಭರಣಿ ಕೃತಿಜನ ಅಮಾಸನ ಸಂಕ್ರಾಂತಿ ಇಂಚಿನ ತೂಪಣೆ ಬೊಕ್ಕರೆಗಳು ಗುಂಡಾಂತರದ ಪುನಃ ಮಾತ್ರೆ ಎಡ್ಡ ಕೆಲಸಗಳು ಪಂಚಾಂಗ ತೂಪಣ ಎತ್ತಿನ ಎಬರಟ್ಟು ದಿನ ಕಳೆದಿ ಮಾತಾಡ್ಬೋದು ನೀನು ಬಜೆಟ್ ಬರ್ಬಲತ್ತು ಎಂಟು ದಿನ ನೆನ್ನೆ ಕೊಡೋಳು ನೆನ್ನ ಅಂತ ತಿಂಡಿಯ ನೆನ್ನೆ ಹೌದಾ ಈಗ ನೆನ್ನ ನಿನ್ನಿ 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 ಬಚ್ಚಿ ನಿನ್ನಿ ಪೆಪ್ಪಿ ಬೇಪಿ ನಿನ್ನ ಮಾತ ಬೇಗ ಬೆಲೆ ಅಪ್ಪಾಜಿ ಓ ಅಮ್ಮ ಆತೆ ಓ ಪಂಚಮಗಿ ನಿರ್ಮಲ ಬಿತ್ತಿನಟ್ಟದೆ ಮುಂಜಾನೆ ಅಂತ ಮಾಡ್ಬೋದು ನಾವು ಎಷ್ಟು ಬಂದಾಡಿ ನಮ್ಮ ಮನಸ್ಸು ಎಣ್ಣಿಡತ ದೊಡ್ಡ ಪಾಪ ಎಲ್ಲ ತೆರೆಯೋದು ಯೋಕಮ ಪುರುಷಾರದ್ದು ಸೇರಿಯಾವ ಯೋಕಳೆ ಗೊತ್ತಾಪದಿಂದ ನಮ್ಮ ಎಣ್ಣಿನೆ ನಮ್ಮ ಪುರುಷಾರ ನಮ್ಮ ಎಣ್ಣದಲ್ಲಿ ಎಲ್ಲಂದಿದ್ದೇನೆ ಎಣ್ಣಿದೆ ಒಂದು ಪಾತ್ರ ಸತ್ಯ ಯೋಕುಲ್ಲ ಮರಲಿರಲ್ಲ ಅಡ್ಡ ಒಂದು ಮಣ್ಣದಾಟ ಸತ್ಯನೇ ಬಂತೆ ಮರಲಿರಲ್ಲ ಸುಳ್ಳು ಬಂದಿದೆ ಜೋಕುಲ್ಲ ಸುಳ್ಳು ಬಂದಿದೆ ಅಂಚೆ ಬಂದ ಜೋಕು ಮರಲಿಲ್ಲ ತಾವ ಮಣ್ಣಕ್ಕೆ ಸತ್ಯ ಬೇಕು ಮಂಡೆ ಎಲ್ಲ ನಮಗೆ ಭಾರಿ ಹುಷಾರಿದೆ ಎಂಚಾದ ಮುಂಗಾಗಿ ಬೆಲ್ಲ ಮುಟ್ಟಾಳಿಗೆ ಬೆಲ್ಲ ಮುಟ್ಟಾದೆ ನೆಯ್ಯಿ ಮೇಳದ ಪಾತ್ರವನ್ನು ಕಡಪುಡಿಯ ಈಗ ಪ್ರಧಾನ ಎನ್ನ ಮಣ್ಣಿಗೆ ಕರ್ತೊಂದಿಲ್ಲ ಮಣ್ಣಿಗೆ ನಡೆಯುತ್ತೆ